ಡಿಫರೆಂಟ್ ಕಾನ್ಸೆಪ್ಟ್ ಮೂಲಕ ಮಂಗಳೂರಿನಲ್ಲಿ ಹೊಸದೊಂದು ರೆಸ್ಟೋರೆಂಟ್ ಆರಂಭವಾಗಿದೆ. ಯುವಕರಿಂದಲೇ ಆರಂಭಗೊಂಡ ರೆಸ್ಟೋರೆಂಟ್ನಲ್ಲಿ ಶುಚಿ ರುಚಿಯಾದ ಖಾದ್ಯದ ಜೊತೆಗೆ ಪ್ರಾಣಿ ಪ್ರಿಯರಿಗೂ ಕಾದಿದೆ ಬಿಗ್ ಸರ್ಪ್ರೈಸ್. ಹಾಗಾದ್ರೆ ಏನಿರಬಹುದು ಸರ್ಪ್ರೈಸ್? ಯಾವುದು ಈ ರೆಸ್ಟೋರೆಂಟ್? ನೋಡ್ಕೊಂಡು ಬರೋಣ. ಹೌದು, ಮಂಗಳೂರಿನ ಜನತೆಗೆ ಸಿಹಿ ಸುದ್ದಿ ಎನ್ನುವಂತೆ ಯಯ್ಯಾಡಿಯ ಸಮೀಪದಲ್ಲಿ ನೂತನ K9 ರೆಸ್ಟೋ ಉದ್ಘಾಟನೆಗೊಂಡಿದೆ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಫರೆಂಟ್ ಕಾನ್ಸೆಪ್ಟ್ ಮೂಲಕ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಆರಂಭವಾಗಿದೆ. ಶ್ವಾನದ ಜೊತೆಗೆ ಖಾದ್ಯ ಸವಿಯಲು ಅವಕಾಶ ಈ ರೆಸ್ಟೋರೆಂಟ್ನಲ್ಲಿದೆ. ಮಾತ್ರವಲ್ಲದೆ ಶ್ವಾನಕ್ಕೆ ಸ್ಪಾ, ಇದರ ಜೊತೆಯಲ್ಲೇ ಅವುಗಳಿಗೆ ಬೇಕಾದ ಫುಡ್ಗಳನ್ನು ಕೂಡ ನೀಡಲಾಗಿದೆ. ಇಂದು ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನವಾದ K9 ರೆಸ್ಟೋವನ್ನು ಉದ್ಘಾಟಿಸಿದ್ರು. ಈ ವೇಳೆ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಜೆಬಿ ಗ್ರೂಪ್ಸ್ನ ಮಾಲಕ ಗಣೇಶ್ ಬಂಗೇರ, K9 ರೆಸ್ಟೋದ ಮಾಲಕರಾದ ಕಾರ್ತಿಕ್ ಶೆಟ್ಟಿ ಮತ್ತು ಶಕ್ತಿ ವೇಲೋ, ನಟ ಅರ್ಜುನ್ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಶ್ವಾನದ ಜೊತೆ ಖಾದ್ಯ ಸವಿಯಬಹುದಾಗಿದೆ. ಈ ರೆಸ್ಟೋರೆಂಟ್ನಲ್ಲಿ ಶ್ವಾನಕ್ಕೆ ಬೇಕಾದ ಫುಡ್, ಐಸ್ ಕ್ರೀಮ್, ಸ್ಪಾ ಮತ್ತು ಪ್ರತ್ಯೇಕ ರೀತಿಯಲ್ಲಿ ಎಸಿ ಮತ್ತು ನಾನ್ ಎಸಿ ರೆಸ್ಟೋರೆಂಟ್ ಮಾಡುವ ಮೂಲಕ ಒಂದು ಮಾದರಿ ರೆಸ್ಟೋರೆಂಟ್ ನಗರದಲ್ಲಿ ಲಗ್ಗೆ ಇಟ್ಟಿದೆ. ಈ ರೆಸ್ಟೋರೆಂಟ್ ಮಸ್ತ್ ಡಿಫ್ರೆಂಟ್ ಅದೊಂದು ಕಾನ್ಸೆಪ್ಟ್ ಕಂಡ ರೆಸ್ಟೋರೆಂಟ್ ಆದ ನನಗೆ ಎಲ್ಲರೂ ನಾಯಿ ಅವಡು ಆಯ್ತು ಕುಚ್ಚ ಅವಡು ಅಟ್ಲಿ ಒಂದು ಏರಿಯಾ ಒಂದು ಕ್ರಿಯೇಟ್ ಮಾಡಿದ ಗ್ರೌಂಡ್ ಫ್ಲೋರ್ ಅದು ಆದ್ಕೊಂಡು ನಮ್ಮ ಒಂಜಿ ನಾಯಿ ಇಟ್ಕೊಂಡು ಪ್ಲಸ್ ನಿಖಿಲ ನಾಯಿ ಕಂತದ್ದು ಅವೆಲ್ಲ ಮುಂದೆ ಓಡಿ ఒక నాయకు స్పా ఫెసిలిటీ గ్రూమింగ్ అవార్డు అంచిన కూడా బోర్డు ట్రైనింగ్ అవార్డు నాయతో పూర ఉండు ಅವತ್ತಂದೆ ಇದೆ ನಿಖಿಲ್ ರೆಸ್ಟೋರೆಂಟ್ಗೆ ಪೂರ ಫ್ಯಾಮಿಲಿ ಇದೇ ಹೋದು ಒನಸ್ ಮಾಡ್ಕೊಂಡ ಟೈಮ್ ಉಂಡು ಪೂರ ನಿಖಿಲ್ ಫ್ಯಾಮಿಲಿ ಹೋಗ್ತಾರೆ. ಬಟ್ ಇಲ್ಲಡುಪ್ಪ ನಾಯಿಗೆ ಒಂದು ಕಾನ್ಸಂಟ್ರೇಟ್ ಏರಿಯಲ್ಲ ಮಾಡ್ಕೊಂಡು చెప్పి ಅವಾಗ ಇಲ್ಲಡುಪ್ಪ ನಾರ್ಮಲ್ ಫುಡ್ ಐತೆ ಅವಾರ್ಡು ನಾರ್ಮಲ್ ಅವೇ ಡೈಲಿ ಲೈಫ್. ಸೊ ನಮ್ಮ ಒಂದು ರೆಸ್ಟೋರೆಂಟ್ ಎಂಚ ಮಾಡ್ತ ಬಂದ ನಿಖಿಲ್ ಫುಡ್ ತಿಂದರೆ ಬರ್ತೀನಿ ಆಯ್ತೊಟ್ಟಿಗೆ ನಿಖಿಲ್ ನಾಯಿಲ್ಲ ಬರ್ತಂದು. ಸೊ ನಮ್ಮ ನಾಯಿಗೆ ನಿಖಿಲ್ ಐಸ್ ಕ್ರೀಮ್ ದೀಕ ಅವನ್ ಮೀಪಾರ ಫೆಸಿಲಿಟಿ ఒక ಬೆಡ್ ಬೋರ್ಡಿಂಗ್ ಅವಾರ್ಡ್ ಟ್ರೈನಿಂಗ್ ಅವಾರ್ಡ್ ಪೂರ ಅಂಚಿನ ಫೆಸಿಲಿಟಿ ಮಸ್ತ್ ಕೊಡ್ತಾರೆ. ನೂತನ K9 ರೆಸ್ಟೋನಲ್ಲಿ ರುಚಿಯಾದ ವೆಜ್ ಅಂಡ್ ನಾನ್ ವೆಜ್ ಫುಡ್ ಮತ್ತು ಜ್ಯೂಸ್ ಲಭ್ಯವಿದ್ದು ಇಲ್ಲಿನ ಸಿಬ್ಬಂದಿಯವರು ಕೂಡ ಶ್ವಾನವನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದು ಇಲ್ಲಿಗೆ ಭೇಟಿ ನೀಡುವವರಿಗೆ ಶ್ವಾನಗಳ ಪ್ರೀತಿಯ ಜೊತೆಗೆ ಉತ್ತಮ ಖಾದ್ಯಗಳನ್ನು ಕೂಡ ಸವಿಯಬಹುದಾಗಿದೆ. ಈತನ ಇಜ್ಜಂದಿನ ಕಾನ್ಸೆಪ್ಟ್ ಒಟ್ಟಿಗೆ K9 ರೆಸ್ಟೋರೆಂಟ್ ಓಪನ್ ಆಗ್ತದೆ. ಸೊ ನಿಕ್ಲೆ ಗಿಡೆ ಬಂದಾಗ ಖಾಲಿ ಮನಸ್ಸು ಬಂದಿದ್ದೀನಿ ಮಕ್ಕಳ ಮೋಕೆ ಬಂದಿದ್ದೀನಿ ಅವ್ರ ಹೆಚ್ಚಿನ ಬೆಲೆ ಬಂದು ಮಸ್ತ್ ಬೇತೆ ಬೇತೆ ರೀತಿಯ ಮಸ್ತ್ ಬೇತೆ ಬೇತೆ ಬ್ರೀಡ್ದ ನಾಯಿ ಉಂಟು. ಸೊ ಆತ ಮೂಕೆ ಸಾಂಕದೆ ನಿಕ್ಲು ಇಡೇ ಬರ್ತಾನೆ ನಿಕ್ಲಿಗೆ ಒಂದು ಎಷ್ಟು ಹಿಡಿದ ಅದ ಅಂದ್ಕೊಂಡ ಎಡ್ಡೆ ಫುಡ್ ಐತೊಟ್ಟಿಗೆ ಯಾಕಲ್ಲ ಮೋಕೆ. ಸೊ ಆಲ್ ದಿ ಪೆಟ್ ಲವರ್ಸ್ ಆ್ಯಂಡ್ ನಾನ್ ಪೆಟ್ ಲವರ್ಸ್ ನಿಕ್ಲಿಗೆ ಪ್ರಾಣಿ ಹಿಡಿದೊಂದು ದೂರದ ಮೋಕೆ ಮಾಡ್ತಾರೆ ಮಿತ್ರ AC ಆವಾರ್ಡ್ ಶೋಕ್ದ ಸೆಟಪ್ ಆಗ್ತದೆ. ಸೊ ಪ್ರತಿಯೊರಿನ ಬಲೆ K9 ರೆಸ್ಟೋರೆಂಟ್ ಸಪೋರ್ಟ್ ಮಾಡ್ತಾರೆ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ K9 ರೆಸ್ಟೋನಲ್ಲಿ ಶ್ವಾನದ ಜೊತೆ ಖಾದ್ಯ ಸವಿಯಬಹುದಾಗಿದೆ. ಯುವಕರ ಪರಿಶ್ರಮದ ಮೂಲಕ ಆರಂಭಗೊಂಡ K9 ರೆಸ್ಟೋ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.